ಎಸ್ ವೀಕ್ಷಕರೇ, ನಾವು ಇವತ್ತು ಈಗಾಗಲೇ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಸುರತ್ಕಲ್ನ ಪರಿಸರದಲ್ಲೇ ಇದೀಗ ಕ್ಯಾಂಪೇನ್ ಮಾಡ್ತಿರುವಂತಹ ಭರತ್ ಶೆಟ್ಟಿ ಅವರು ಬಿಜೆಪಿಯ ಕ್ಯಾಂಡಿಡೇಟ್ ಆಗಿ ಅಭ್ಯರ್ಥಿಯಾಗಿ ಮತದಾರರ ಬಳಿ ಹೋಗ್ತಾ ಇದ್ದಾರೆ. ಒಟ್ಟಾರೆ ಇಲ್ಲಿಯ ಪರಿಸ್ಥಿತಿ ಹೇಗಿದೆ, ಯಾವ ರೀತಿಯ ಅಭಿಪ್ರಾಯ ಮತದಾರರದ್ದಿದೆ, ಅದೆಲ್ಲವನ್ನು ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ. ಹೇಗೆ ಅನಿಸ್ತಾ ಇದೆ ಫೀಲ್ಡಿಗೆ ಹೋದಾಗ? ಹೇಗೆ ನಿಮಗೆ ಪ್ರತಿಕ್ರಿಯೆ ಸಿಗ್ತಾ ಇದೆ? ಒಳ್ಳೆ ರೀತಿಯ ಬಹಳ ಒಂದು ಉತ್ಸಾಹ ಉಂಟು. ಇಡೀ ಕ್ಷೇತ್ರದಲ್ಲಿ ಎಲ್ಲಿ ಹೋದರೂ ಸಹ ಜನ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ಈ ಸಾರಿ ಬಿ ಜೆ ಪಿಯನ್ನು ಗೆಲ್ಲಿಸಬೇಕು, ಏನಾದರೂ ಮಾಡಿ ಕಾಂಗ್ರೆಸ್ಸನ್ನು ಸೋಲಿಸಲೇಬೇಕೆಂಬಂಥ ಮನಸ್ಥಿತಿಯಲ್ಲಿ ಎಲ್ಲ ಜನರು ಸಹ ಇದ್ದಾರೆ, ಸಾರ್ವಜನಿಕರು. ಎಸ್, ಈಗಾಗಲೇ ನೀವು ಎಷ್ಟು ಬೂತ್ಗಳಲ್ಲಿ ನಿಮ್ಮ ಒಂದು ಲೆಕ್ಕಾಚಾರಗಳಿದೆ, ಇಷ್ಟೇ ಮತದಾರರಿದ್ದಾರೆ, ಇಂಥವರನ್ನು ಭೇಟಿ ಮಾಡಬೇಕು ಅಂಥದ್ರಲ್ಲಿ ಯಾವ ಮತಗಟ್ಟೆ ಅತಿ ವೀಕ್ ಆಗಿರುವಂಥದ್ದು, ಅದನ್ನು ಹೇಗೆ ನೀವು ಬಲಿಷ್ಠಪಡಿಸ್ತಾ ಇದ್ದೀರಿ? 230 ಮತಗಟ್ಟೆಗಳು ಉಂಟು ನಮ್ಮಲ್ಲಿ. 230 ಮತಗಟ್ಟೆಗಳಲ್ಲಿ ಹಿಂದಿನ ಎಲೆಕ್ಷನ್ಗಳಲ್ಲಿ ನಮಗೆ ಎಲ್ಲಿ ಹಿನ್ನಡೆಯಾಗಿದೆ ಅಂಥ ಬೂತ್ಗಳನ್ನು ಗುರುತಿಸಿದ್ದೇವೆ. ಅಲ್ಲಿ ನಮ್ಮ ಬೇರೆ ಕಾರ್ಯಕರ್ತರು ಮತ್ತು ಅಲ್ಲಿಗೆ ಆ ಮತಗಟ್ಟೆಗೆ ಬೇಕಾಗುವಂಥ ನಾಯಕರುಗಳು ಯಾರು ಬೇಕಾಗ್ತದೆ ಅಲ್ಲಿ ಅಂಥವ್ರನ್ನ ಆ ಮತಗಟ್ಟೆಗಳಿಗೆ ಕಳಿಸ್ತಾ ಇದ್ದೇವೆ. ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಮೊಯ್ದೀನ್ ಭಾವ್ ಅವರಾಗಿರ್ಬೋದು, ಅವರ ವೀಕ್ ಪಾಯಿಂಟ್ ಏನಿದೆ ಅನ್ನುವಂಥದ್ದು ನೀವು ಅಭ್ಯರ್ಥಿಗಳಾಗಿ ಅಥವಾ ಅದರ ವಿರುದ್ಧವಾಗಿ ನೀವು ಹೇಳಿಕೆಯನ್ನು ಹೇಳ್ಬೋದು ಅಂತ ಒಂದು ಹೇಳಿಕೆಗಳು ಯಾವುದು? ಮೊಯ್ದೀನ್ ಭಾವ್ ಅವರ ವೀಕ್ ಪಾಯಿಂಟ್, ಮೊಯ್ದೀನ್ ಭಾವ್ ಅವರವರೇ, ಹಿ ಹಿಮ್ಸೆಲ್ಫ್ ಇಸ್ ಅ ವೀಕ್ ಪಾಯಿಂಟ್. ಎರಡನೇದವರು ಕಾಂಗ್ರೆಸ್ನವರು, ಅದು ದೊಡ್ಡ ವೀಕ್ ಪಾಯಿಂಟ್. ಮೂರನೇದಾಗಿ ಡೆವಲಪ್ಮೆಂಟ್ ಹೆಸರಲ್ಲಿರ್ಬೋದು, ಬೇರೆ ಬೇರೆ ವಿಷಯಗಳಲ್ಲಿರ್ಬೋದು, ಎಲ್ಲ ಕಡೆ ನೀವು ಯಾವುದೇ ಕಾಂಟ್ರಾಕ್ಟ್ಗಳನ್ನು ನೀವು ಬೇಕಾದರೆ ಹೆಸರು ಹೇಳೋದಿಲ್ಲ, ಮುಖ ತೋರಿಸಿಲ್ಲ ಅಂತ ಹೇಳಿದರೆ ನಿಮ್ಗೆ ಖಂಡಿತ ವಿಷಯ ಹೇಳ್ತಾರೆ, ಎಷ್ಟು ಪರ್ಸೆಂಟೇಜ್ ಕೊಡಬೇಕಾಗುತ್ತದೆ ಅಂತ ವಿಷಯಗಳನ್ನು ನಿನ್ನೊಬ್ರು ಹೇಳಿದರು. ಹಾಗಾದರೆ ಮೋದಿಜಿ ಅವರು ಹೇಳಿದಂಥ 10% ಕಮಿಷನ್ ಸರ್ಕಾರ ಅಂತ ಅನ್ನುವಂಥದ್ದು ಖಚಿತ? ಹಾಗಾದರೆ 100ಕ್ಕೆ 100 10% ಅಂತ ನಾನೆಲ್ಲ ಮೊನ್ನೆ ಭಾಷಣದಲ್ಲಿ ಹೇಳಿದೆ. ಅದಕ್ಕೆ ಯಾರೊಬ್ಬರು ಕಾಂಟ್ರಾಕ್ಟ್ ಫೋನ್ ಮಾಡಿ ಹೇಳಿದರು 10% ಅಲ್ಲ 15 to 20 ಉಂಟು ಬರತ್ತನ, ಹಾಗೆ ಮಾತಾಡಬೇಡಿ ನೀವು ಅಂತ ಹೇಳಿದರು. ಹಾಗಾದರೆ ಇನ್ನೂ ಹೆಚ್ಚಾಗ್ಬೋದು ಅನ್ನುವಂಥದ್ದು. ಇವತ್ತು 20 ಹೇಳಿದರೆ ನಾಳೆ 30ಗೆ ಹೋಗುವಂಥ ಸಾಧ್ಯತೆಗಳು ಇದೆ. ಹಾಗಾದರೆ ಅಲ್ಲ, ನಾಳೆ ಏನು 0 ಇರ್ತದೆ, ಯಾಕಂದರೆ BJP ಮೇಲೆ ಇರ್ತಾರೆ ಆಗ ನಾಳೆ.
ಈಗಾಗಲೇ ಯಾವ ಕಾಮಗಾರಿಗಳನ್ನು ಮೊದಲಿಗೆ ಕೈ ಎತ್ತಿಕೊಳ್ಬೇಕು ಅನ್ನುವಂಥ ನಿಮ್ಮ ಲೆಕ್ಕಾಚಾರದಲ್ಲಿ ಯಾವುದು ಬದಲಾವಣೆ ಮಾಡಬೇಕು ಈ ಉತ್ತರ ಕ್ಷೇತ್ರದಲ್ಲಿ? ಉತ್ತರ ಕ್ಷೇತ್ರದಲ್ಲಿ ಎಲ್ಲ ಇದರಲ್ಲಿ ಸಹ ಎಲ್ಲ ವಿಷಯಗಳಲ್ಲಿ ಸಹ ನಾವು ಬದಲಾವಣೆ ತರಬೇಕಾಗಿದೆ. ಎಜುಕೇಷನಲ್ಲಿ ಸಹ ಬದಲಾವಣೆ ತರಬೇಕಾಗಿದೆ. ಗೌರ್ಮೆಂಟ್ ಕಾಲೇಜುಗಳನ್ನು ಮೇಲ್ದರ್ಜೆಗೆ ಏರಿಸಬೇಕಾಗಿದೆ. ಪ್ರೈಮರಿ ಹೆಲ್ತ್ ಸೆಂಟರ್ಸಲ್ಲಿ ವ್ಯವಸ್ಥೆ ಇಲ್ಲ. ಹೆಲ್ತ್ ಕೇರ್ ಸಿಸ್ಟಮ್ ಫೇಲಿಯರ್ ಉಂಟು, ಅದನ್ನು ನೋಡಬೇಕಾಗಿದೆ. ಶಾಲೆಗಳಲ್ಲಿ ಸಹ ಮಕ್ಕಳಿಗೆ ಒಂದು ಗೌರ್ಮೆಂಟ್ ಶಾಲೆಗೆ ಹೋದರೆ ಒಂದು LCD ಪ್ರೊಜೆಕ್ಟರ್ ಇರುವುದಿಲ್ಲ. ನೀವು ಡಿಜಿಟಲ್ ಎಜುಕೇಷನ್ ಎಲ್ಲಿಂದ ಕೊಡಲಿಕ್ಕಾಗ್ತದೆ? ಆದರೆ ನಮ್ಮ ರಾಜಕಾರಣಿಗಳು ನೋಟ್ಬುಕ್ಗಳಿಗೆ ಪುಸ್ತಕವನ್ನು ಮುಖವನ್ನು ಹಾಕಿ ಮಕ್ಕಳಿಗೆ ಕೊಡೋ ವ್ಯವಸ್ಥೆ ಮಾಡ್ತಾರೆ. ಅದರ ಬದಲು ಇದನ್ನೆಲ್ಲ ಮಾಡ್ಬೋದಿತ್ತು, ಏನೇ ಇರಲಿ. ಮತ್ತು ಕಾನೂನು ಸುವ್ಯವಸ್ಥೆ ತುಂಬ ಹದಗೆಟ್ಟಿದೆ. ಹಿಂದೂ ಮುಸ್ಲಿಂ ಕ್ರೈಸ್ತರಿಗೆ ಇಲ್ಲಿ ಶಾಂತಿಯುತವಾಗಿ ಬಾಳುವಂಥ ಅವಕಾಶ ಉಂಟು. ಆದರೆ ಅವಕಾಶವನ್ನು ಆ ಕಂಡೀಸಿವ್ ಅಟ್ಮಾಸ್ಫಿಯರನ್ನು ರಾಜಕೀಯ ಶಕ್ತಿಗಳು ಮಾಡಬೇಕಾಗಿದೆ, ಅಥವಾ ಪೊಲೀಸ್ ಫೋರ್ಸ್ಗಳೆಲ್ಲ ಮಾಡಬೇಕಾಗಿದೆ. ಆ ವ್ಯವಸ್ಥೆ ಇರಲಿಲ್ಲ. ನಾವು ಒಬ್ಬರನ್ನೊಬ್ಬ ಹೊಡೆದುಕೊಂಡು ಮರ್ಡರ್ ಆಗ್ತುಂಟು, ದೀಪಕ್ ರಾವ್ ಹತ್ಯೆ ಆಗಿದೆ, ಇಂಥ ಹಲವಾರು ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಫೇಲಿಯರ್ ಆಗಿದೆ. ದನಗಳ ಹಾವಳಿ ಜಾಸ್ತಿ ಆಗ್ತುಂಟು. ನೀವು ಹಳ್ಳಿ ಬದಿಯಲ್ಲೇ ಹೋದರೆ ನಿಮ್ಗೆ ಗೊತ್ತಾಗ್ತದೆ. ಈಗ ಪೇಪರಲ್ಲಿ ಹಾಕುವುದನ್ನೇ ನಿಲ್ಲಿಸಿದ್ದಾರೆ, ಬಹುಶಃ ಅಷ್ಟು ದನಗಳ ದನ ಆಗ್ತಾ ಉಂಟು. ಈಗ ಎಲೆಕ್ಷನ್ ಆದಮೇಲೆ ಸ್ವಲ್ಪ ನಿಂತಿದೆ. ಯಾಕಂದರೆ ಪೊಲೀಸ್ ಆಫೀಸರ್ಸ್ ಎಲ್ಲ ಪೊಲೀಸ್ ಫೋರ್ಸ್ ಒಳ್ಳೆದಿದ್ದಾರೆ, ಆದರೆ ಅವರಿಗೆ ಫ್ರೀ ಹ್ಯಾಂಡನ್ನು ಕೊಡ್ತಾ ಇಲ್ಲ. ನೀವು ಹೋಗಿ ಹಿಡಿಯುವಾಗ ಸಹ ಅವರ ಜಾತಿ ಮತ್ತು ಧರ್ಮದ ಆಧಾರದಲ್ಲಿ ಹಿಡಿಯುವಂಥ ಕೆಲಸ, ಈ ರೀತಿಯ ಥರ್ಡ್ ಕ್ಲಾಸ್ ಪೊಲಿಟಿಕ್ಸ್ ಆಗ್ತಾ ಉಂಟು. ಮತ್ತು ಜಾಬ್ ಆಪರ್ಚುನಿಟೀಸ್, ಇದೊಂದು ಬೆಳೆಯುವಂಥ ನಗರ. ಮಂಗಳೂರು ಯಾವ ಸ್ಪೀಡ್ನಲ್ಲಿ ಬೆಳೀತಾ ಇದೆ, ಸೂರತ್ಕಲ್ ಆ ಸ್ಪೀಡ್ನಲ್ಲಿ ಬೆಳೀತಾ ಇಲ್ಲ. ಮತ್ತು ಇಲ್ಲಿ ಹುಡುಗರಿಗೆ ಯುವತಿಯರಿಗೆಲ್ಲ ಜಾಬ್ ಆಪರ್ಚುನಿಟೀಸ್ಗೆ ಅವಕಾಶಗಳು ಉಂಟು. ಅದಕ್ಕೆ ಸರಿಯಾಗಿ ಚಾನಲೈಸ್ ಮಾಡ್ತಾ ಇಲ್ಲ. ಅವರನ್ನು ಸರಿಯಾದ ದಿಕ್ಕಿನಲ್ಲಿ ಜಾಬ್ ಹೆಲ್ಪ್ ಸೆಂಟರ್ಸ್ ಇರ್ಬೋದು, ನಾವು ಸ್ಕಿಲ್ ಇಂಡಿಯಾದ ಮೂಲಕ ಸ್ಕಿಲ್ ಸೆಂಟರ್ಸನ್ನು ಓಪನ್ ಮಾಡಬೇಕೆಂಬಂಥ ಆಸೆಯಲ್ಲಿ ನಾವು BJPಯಿಂದ ಒಂದು ಬ್ಲೂ ಪ್ರಿಂಟ್ ಮಾಡಿದ್ದೇವೆ. 50ಕ್ಕೂ ಹೆಚ್ಚು ವೊಕೇಶ್ನಲ್ ಕೋರ್ಸಸನ್ನು ಓಪನ್ ಮಾಡಿ ನಾನ್ ಪ್ರೊಫೆಷನಲ್ಸ್ಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಇಲ್ಲೇ ಪರಿಸರದಲ್ಲಿ ಕೆಲಸ ಸಿಕ್ಕುವಂತೆ ಮಾಡುವಂಥ ಪ್ರಯತ್ನ ಮಾಡಬೇಕು ಮತ್ತು ಆಸೆ ಉಂಟು. ರೇನ್ ವಾಟರ್ ಹಾರ್ವೆಸ್ಟಿಗೆ ಅದನ್ನು ನಾವು ಸ್ವಲ್ಪ ಮುಂದೂಡಬೇಕೆಂಬಂಥ ಮನಸ್ಥಿತಿಯಲ್ಲಿ ಸಹ ಇದ್ದೇನೆ. ಸೋಲಾರ್ ಪವರನ್ನು ನಾವು ಹಾರ್ನೆಸ್ ಮಾಡಬೇಕು. ಈಗ ಹಲವಾರು ಈಗ ಕರೆಂಟಿಂದ ನಮಗೆ ಸಮಸ್ಯೆ ಇಲ್ಲ. ಯಾಕಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ ಬೇಕಾದಷ್ಟು ಕರೆಂಟ್ಗಳನ್ನು ಕೊಡ್ತಾ ಉಂಟು. ಅದನ್ನು ಸರಿಯಾಗಿ ವಿನಿಯೋಗ ಮಾಡಬೇಕು. ಈಗ ನಾವು ಯಾವ ರೀತಿಯಲ್ಲಿ ಅದಕ್ಕೊಂದು ಬ್ಲೂ ಪ್ರಿಂಟನ್ನು ಮಾಡಿದ್ದೇನೆ. ಈಗ ನಾವು ಖಾಲಿ ಗಿಮಿಕ್ ರಾಜಕೀಯ, ಇಲೆಕ್ಷನ್ ಬಂದಾಗ ಸೀರೆ ಹಂಚುವುದು, ಆ ರೀತಿಯ ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರಲಿಲ್ಲ. ನಾನು ಮೊದಲ ಬಾರಿ ಕೇಳ್ತಾ ಇದ್ದೇನೆ, ಸೀರೆ ಹಂಚ್ತಾ ಇದ್ದಾನೆ, ಫ್ರೀ ಬೀಸ್ ಅಂತ ಏನಾದ್ರು ಹೇಳ್ತಾ ಇದ್ದೇವೆ. ನಮ್ಮಲ್ಲಿ ಆ ರೀತಿ ರಾಜಕೀಯ ನಡೆಯುವುದಿಲ್ಲ. ಯಾರೋ ಮತದಾರರು ಒಂದು 50-40 ರೂಪಾಯಿ ಚೈನೀಸ್ ಮೇಡ್ ಸೀರೆಯನ್ನು ಹಿಡ್ಕೊಂಡು ಓಟ್ ಕೊಡ್ತಾರಂತ ಮನಸ್ಸಲ್ಲಿದ್ದರೆ ಕಾಂಗ್ರೆಸ್ ನಾಯಕರಿಗೆ ಅದು ಅಪ್ಪಟ್ಟ ಸುಳ್ಳು ಮತ್ತು ನಾಚಿಕೆಗೇಡು. ನಾವು ರಾಜಕೀಯ ಮಾಡೋದಿದ್ರೆ ತೊಂದರೆ ಇಲ್ಲ, ಬೇರೆ ರಾಜಕೀಯ ಮಾಡೋದವರನ್ನು ಈ ಮಟ್ಟಕ್ಕೆ ಕರೆದುಕೊಂಡು ಹೋಗಬಾರ್ದು.
ಎಸ್, ಈಗಾಗಲೇ ನೀವು ಗಮನಿಸಬಹುದು ಇವತ್ತಿನ ಬೆಳಗಿನ ಜಾವವು ಕೂಡ ಕೆಲವು ಕಡೆ ಕಾಂಗ್ರೆಸ್ ಮುಖಂಡರ PAಗಳ ಮೇಲೆ IT ರೈಡ್ಗಳು ಕೂಡ ಹಾಕಿರುವಂಥದ್ದು. ಇದು ಬಿಜೆಪಿಯ ದುರುದ್ದೇಶದಿಂದ ಆಗಿದೆ ಅನ್ನುವಂಥದ್ದು ಒಂದು ಮಾತು ಕೇಳಿ ಬರ್ತದೆ. ಇದರ ಬಗ್ಗೆ ತಾವೇನು ಹೇಳ್ತೀರಾ? ಅಲ್ಲ, IT ರೇಡ್ಗಳಾದರೆ ಏನು ತೊಂದರೆ? ಅವರೆಲ್ಲ ಸರಿ ಇದ್ದಾರಲ್ಲ. ಈಗ BJP PA ಅವರು ನಮ್ಮ ಕಾಂಗ್ರೆಸ್ನ PAಗಳಿರ್ಬೋದು, ಮಿನಿಸ್ಟ್ರುಗಳಿರ್ಬೋದು, ಯಾರಿದ್ರು ಅವ್ರಿಗೆ ಏನೋ ಮಾಹಿತಿ ಸಿಗ್ತದೆ, ಅವ್ರು ರೇಡ್ ಮಾಡಿದರೆ ಇನ್ವೆಸ್ಟಿಗೇಟಿವ್ ಪ್ರೋಸೆಸ್, ಅದರಲ್ಲಿ ತಪ್ಪೇನುಂಟು ಮಾಡಲಿ. ಅವರೆಲ್ಲ ಕ್ಲೀನ್ ಇದ್ದಾರಲ್ಲ, ಏನು ಟೆನ್ಷನ್ ಆಗೋದು? ಯಾಕಂದರೆ ಅವರೇನಾದ್ರು ತಪ್ಪಿದ್ರೆ ಮಾತ್ರ ಟೆನ್ಷನ್, ಇಲ್ಲಿದ್ರೆ ಓಪನ್ ಆಗಿರಲಿ, ರೇಡ್ ಮಾಡ್ತಾರೆ ಹೋಗ್ತಾರೆ, ಏನಾಗ್ತದೆ ಅದರಲ್ಲಿ? ಅವರಲ್ಲಿ ಇದ್ದರೆ ಮಾತ್ರ ಟೆನ್ಷನ್ ಅಲ್ಲ. ಈಗ ಮೋದಿಜಿ ಅವರು ಮುಂದಿನ ದಿನಗಳಲ್ಲಿ ಮಂಗಳೂರು ಕೂಡ ಬರಲಿಕ್ಕಿದ್ದಾರೆ, ಭಾಷಣ ಮಾಡಲಿಕ್ಕಿದ್ದಾರೆ. ಅಂಥ ಸಂದರ್ಭಗಳಲ್ಲಿ ಈ ಸುರತ್ಕಲ್ಲಿಗೆ ಭೇಟಿ ನೀಡುವಂಥದ್ದು, ಇಲ್ಲಿ ಏನಾದರೂ ಕಾರ್ಯಕ್ರಮ ಏನಾದರೂ ಇದೆಯಾ ಅನ್ನುವಂಥದ್ದು? ಇಲ್ಲ, ಪ್ರಧಾನಮಂತ್ರಿಯವರ ಕಾರ್ಯಕ್ರಮನ ನಾವು ಬೂತ್ ಮೀಟಿಂಗ್ ಎಲ್ಲ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಪ್ರೊಟೆಕ್ಷನ್ ಸ್ಕೇಲ್ ಬೇರೆನೇ ಉಂಟು, SPG ಅದೆಲ್ಲ ಗೊತ್ತಲ್ಲ ನಿಮಗೆ, ಹಾಗಾಗಿ ಅದಾಗುವುದಿಲ್ಲ. ಒಂದು ಕಾರ್ಯಕ್ರಮಕ್ಕೆ ಮಂಗಳೂರಿನಲ್ಲಿ ಮಾಡ್ತಾರೆ, ನಾವೆಲ್ಲರೂ ಸಹ ಅಲ್ಲಿಗೆ ಹೋಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೇವೆ. ಮೊದಲ ಆದ್ಯತೆ ನಿಮ್ಮ ಪ್ರಗತಿ ಕಾರ್ಯಗಳಲ್ಲಿ ಯಾವುದು ಅನ್ನುವಂಥದ್ದು? ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು. ಇಲ್ಲಿ ಸುರತ್ಕಲ್ ನಗರ ಮತ್ತು ಇಡೀ ಕ್ಷೇತ್ರದ ಎಲ್ಲ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬೈ ಡೆಫಿನೇಷನ್ ಖಾಲಿ ರಸ್ತೆ ಅಲ್ಲ, ಎವ್ರಿಥಿಂಗ್ ಸರ್ವಾಂಗೀಣ ಅಭಿವೃದ್ಧಿ ಹತ್ರ ನಾವು ಹೋಗಬೇಕಾಗಿದೆ. ಜನರ ಮೊದಲ ಆದ್ಯತೆ ಏನು? ನಿಮಗೆ ಹೇಳಿದಾಗೆ ನೀವು ಫೀಲ್ಡಿಗೆ ಹೋದಾಗ ಮೊದಲ ಬೇಡಿಕೆ ಏನಿಟ್ಟಿದ್ದಾರೆ? ಜನರಿಗೆ ಮೊದಲನೇದಾಗಿ ಕಾನೂನು ಸುವ್ಯವಸ್ಥೆ ಬಗ್ಗೆ ತುಂಬ ಹೆದರಿಕೆ ಉಂಟು ಜನರಿಗೆ. ಏನಾಗ್ತಾ ಉಂಟು ಕ್ಷೇತ್ರದಲ್ಲಿ? ಮೊದಲು ಈ ರೀತಿಯ ಮರ್ಡರ್ಗಳೆಲ್ಲ ಆಗ್ತಿರ್ಲಿಲ್ಲ ಇಲ್ಲಿ, ಅಥವಾ ದನಗಳರ ಹಾವಳಿ ಇರ್ತಿರ್ಲಿಲ್ಲ. ಒಂದೆರಡು ಕಡೆ ಅಂತೂ ದನಗಳರು ಕದ್ದಿದ ಮೇಲೆ ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಂದು 2 ತಿಂಗಳಾಗಿತ್ತು ಅಷ್ಟೇ, ಆಗಂತೂ ಈ ಮಾತನ್ನು ಹೇಳಿದರು, ನಮ್ಮ ಸರ್ಕಾರ ಬಂದಿದೆ, ನಿಮ್ಗೆ ಏನನ್ನ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಹತಾಶೆ ಭಾವನೆ ಉಂಟು ಜನರಲ್ಲಿ. ಅಂದರೆ ಈ ಕಾನೂನು ಸುವ್ಯವಸ್ಥೆ ಫೇಲಿಯರ್ ಆದಾಗ, ಲಾ ಆ್ಯಂಡ್ ಆರ್ಡರ್ ಕೊಲ್ಯಾಪ್ಸ್ ಆದಾಗ ಹತಾಶೆ ಭಾವನೆ ಬರ್ತದೆ ಜನರಿಗೆ, ಆಮೇಲೆ ಫ್ರಸ್ಟ್ರೇಟ್ ಆಗ್ತಾರೆ. ಆ ರೀತಿ ಒಂದು ಭಾವನೆ ಉಂಟು. ಮತ್ತು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಎಲ್ಲ ಕಡೆ ಉಂಟು, ಎಲ್ಲ ಕಡೆ ಹೇಳ್ತಾ ಇರ್ತಾರೆ ಯಾವ ರೀತಿಯಲ್ಲಿ ನಮ್ಮ ಕ್ಷೇತ್ರ ಬೆಳಿಬೇಕಿತ್ತೋ ಅದಿನ್ನೂ ಬೆಳಿಲಿಲ್ಲ ಅಂತ. ಎಸ್, ಈಗಾಗಲೇ ನೀವು ಗಮನಿಸ್ಬೋದು, ಮಾದಕ ವ್ಯಸನಿಗಳು ಬಹಳಷ್ಟು ಹೆಚ್ಚಾಗ್ತಾರೆ. ಡ್ರಗ್ ಮಾಫಿಯಾ ಅನ್ನುವಂಥದ್ದು ಬಹಳಷ್ಟು ಸುರತ್ಕಲ್ಲಲ್ಲಿ ಹೆಚ್ಚಾಗಿ ಕಾರ್ಯಾಚರಿಸ್ತಾ ಇದೆ ಅನ್ನುವಂಥದ್ದು. ಇದರ ಬಗ್ಗೆ ಏನಾದರೂ ಮುಂದಿನ ಆಲೋಚನೆಗಳಿದೆ? ಇದರ ಬಗ್ಗೆ ತಾವು ಯಾಕೆ ಟೀಕಾ ಪ್ರಹಾರ ಮಾಡ್ತಾ ಇಲ್ಲ? ನಾನೊಬ್ಬ ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಆಗಿ ಇರುವಂಥ ವ್ಯಕ್ತಿ. ನನ್ನ ವಿದ್ಯಾರ್ಥಿಗಳನ್ನು ನಾನು ನೋಡ್ತಾ ಬಂದಿದ್ದೇನೆ, ಮತ್ತು ಇಲ್ಲಿ ಸುತ್ತ ಇರುವಂಥ ಶಾಲೆ ಕಾಲೇಜುಗಳ ವಟಾರದಲ್ಲಿ ನೋಡ್ತಾ ಇದ್ದೇನೆ. ಭಾಳ ಸಲೀಸಾಗಿ ನಮಗೆ ಡ್ರಗ್ಸ್ಗಳು ಸಿಗ್ತಾ ಉಂಟು. ಎಲ್ಲ ಮಕ್ಕಳು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ. ನಮ್ಮಲ್ಲಿ ಆಸ್ಪತ್ರೆ ಉಂಟು, ಆಸ್ಪತ್ರೆಗೆ ಅಡ್ಮಿಟ್ ಡಿ-ಅಡಿಕ್ಷನ್ ಸೆಂಟರ್ಸಲ್ಲಿ ನೋಡಿದ್ದೇವೆ. ಇದು ಸಹ ಕಾನೂನು ಸುವ್ಯವಸ್ಥೆಯ ಫೇಲಿಯರ್. ಡ್ರಗ್ ಮಾಫಿಯಾ ಇರ್ಬೋದು, ಸ್ಯಾಂಡ್ ಮಾಫಿಯಾ ಇರ್ಬೋದು, ಬೀಫ್ ಮಾಫಿಯಾ ಇರ್ಬೋದು, ಇಲ್ಲ ಮಾಫಿಯಾಗಳು ಬರೋದು ರಾಜಕೀಯದವರ ಆಶೀರ್ವಾದ ಇದ್ದಾಗ ಮಾತ್ರ. ಇಲ್ಲದಿದ್ದರೆ ನೀವು ಪೊಲೀಸ್ ಆಫೀಸರ್ಸಿಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ನಾಳೆ ಎಲ್ಲ ನಿಲ್ಲಿಸ್ತಾರೆ, ಒಂದೇ ಪಟ್ಟಿಗೆ ನಿಲ್ಲಿಸ್ತಾರೆ. ನಮ್ಮ ಆಸೆ ಇಷ್ಟೇ, ನಮ್ಮ ಸರ್ಕಾರ ಬಂದು ನಾವಿಲ್ಲಿ MLA ಆದಾಗ ಪೊಲೀಸ್ ಆಫೀಸರ್ಸಿಗೆ, ಬೇರೆ ಆಫೀಷಿಯಲ್ಸಿಗೆ ಈ ಎಲ್ಲ ವ್ಯವಸ್ಥೆಗಳೇನುಂಟು, ಡ್ರಗ್ಸ್ ಉಂಟು, ಕಳ್ಳತನ ಉಂಟು, ದರೋಡೆ ಉಂಟು, ಅತ್ಯಾಚಾರ, ಈ ವಿಷಯಗಳ ಬಗ್ಗೆ ಪೊಲೀಸ್ ಆಫೀಸರ್ಸಿಗೆ ಸ್ವಲ್ಪ ಫ್ರೀ ಹ್ಯಾಂಡ್ ಕೊಡಬೇಕು. ನೀವು ನ್ಯಾಯಯುತವಾಗಿ ಕೆಲಸ ಮಾಡಬೇಕಂತ. ಅದಕ್ಕೆ ನಾವು ಸ್ವಲ್ಪ ಫ್ರೀ ಹ್ಯಾಂಡ್ ಕೊಟ್ಟು ಅವರನ್ನು ಹುರಿದುಂಬಿಸ್ಬೇಕು.
ಎಸ್, ಈಗಾಗಲೇ ನೀವು ಗಮನಿಸಬಹುದು ಒಂದಷ್ಟು ಆರೋಪಗಳು ಪ್ರತಿ ಆರೋಪಗಳು ಕೇಳಿಬರ್ತದೆ. ಬಿಜೆಪಿ ಪಕ್ಷದೊಳಗಿನ ಭಿನ್ನಮತ ಬಹಳಷ್ಟು ನೋವು ತರುತ್ತೆ, ಮತ್ತೆ ಅದು ಒಂದು ಕಡೆಯಲ್ಲಿ ಗೆಲುವಿಗೆ ಕಾರಣವಾಗದಿರಬಹುದು ಅನ್ನುವಂಥದ್ದು. ಇದು ಎಲ್ಲಾದರೂ ನಿಮಗೆ ಮನವರಿಕೆ ಆಗಿದೆ? ಇದರಿಂದ ಏನಾದರೂ ಎಫೆಕ್ಟ್ ಆಗ್ಬೋದು ಅನ್ನುವಂಥದ್ದು? ನೋಡಿ, ಪಕ್ಷದಲ್ಲಿ ಬೇಜಾರಾಗೋದು ಅದು ಭಿನ್ನಮತ ಬರೋದು ಯಾವಾಗ ಅಂದರೆ ಸೀಟಿನ ವಿಷಯದಲ್ಲಿ. ಸೀಟು ಇಡೀ ಕ್ಷೇತ್ರದಲ್ಲಿ ಒಬ್ಬನಿಗೆ ಕೊಡಲಿಕ್ಕೆ ಸಾಧ್ಯ. ಪ್ರತಿ ಕ್ಷೇತ್ರದಲ್ಲಿ ಹೋದರೂ ಸಹ 10ಗೆ 10, 15, 20 ಜನ ಯಾವುದು ಕೆಪೇಬಲ್ ಕ್ಯಾಂಡಿಡೇಟ್ಸ್ ಇದ್ದೇ ಇರ್ತಾರೆ. ನಾನೊಬ್ಬನೇ ಕೆಪೇಬಲ್ ಮತ್ತೊಬ್ಬ ಅಲ್ಲ ಅಂತ ಹೇಳೋದು ತಪ್ಪು, ಶುದ್ಧ ತಪ್ಪು. ನನ್ನಷ್ಟೇ ಕೆಪೇಬಲ್ ಬೇರೆ ವ್ಯಕ್ತಿಗಳು ನಮ್ಮ ಕ್ಷೇತ್ರ ಇರ್ತಾರೆ, ಬೇರೆ ಕ್ಷೇತ್ರದಲ್ಲಿ ಇರ್ತಾರೆ. ಕೊಡಲಿಕ್ಕೆ ಹೌದು ಒಬ್ಬನಿಗೆ. ಯಾರಿಗೆ ಕೊಟ್ಟರು ಸಹ ಉಳಿದ 10 ಜನರಿಗೆ ಬೇಜಾರಾಗಿಯೇ ಆಗ್ತದೆ. ಆದರೆ ಅವರೆಲ್ಲರೂ ಪಕ್ಷದ ಕಾರ್ಯಕರ್ತರು, ಪಕ್ಷದ ತತ್ವ ಸಿದ್ಧಾಂತವನ್ನು ನಂಬಿಯೇ ಪಕ್ಷದಲ್ಲಿದ್ದವರು. ಹಾಗೆ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಖಂಡಿತ ಅವರು ತಮ್ಮನ್ನು ಅದರಲ್ಲಿ ಪಾಲ್ಗೊಳ್ಳುವುದಿಲ್ಲ. ಏನು ಬೇಸರ ಇದ್ದರೂ ಸಹ ಅದಕ್ಕೆ ಸರಿಯಾದ ವ್ಯವಸ್ಥೆನ ಅವರೇ ಮಾಡ್ತಾರೆ, ಹಿರಿಯರೇ ಮಾಡ್ತಾರೆ. ಯಾರಿಗೆಲ್ಲ ಅಸಮಾಧಾನದಲ್ಲಿದ್ದಾರೆ, ಅಸಮಾಧಾನ ಮನಸ್ಸಿನಲ್ಲಿದ್ದರೂ ಸಹ ಅವರೇ ಅದನ್ನು ನಮ್ಮನ್ನು ಮುಂತುಕೊಳ್ಳೋದು ಕೆಲಸವನ್ನು ಮಾಡ್ತಾರೆ. ಸೂಚನೆಗಳು ಸಿಗ್ತಾ ಉಂಟು. ಎಸ್, ಇದಿಷ್ಟು ಭರತ್ ಕುಮಾರ್ ಅವರ ಒಂದು ಮಾತುಗಳು. ಯಾಕಂದರೆ ಈಗಾಗಲೇ ನೀವು ಗಮನಿಸಬಹುದು, ಉತ್ತರ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆಯನ್ನು ಕಾಣ್ತಾ ಇರುವಂಥ ಒಂದು ಅಷ್ಟು ವರ್ಗ ಆಗಿರಬಿದ್ರೆ, ಒಂದಷ್ಟು ಕಾಂಗ್ರೆಸ್ನಿಂದಲೂ ಕೂಡ ಆರೋಪಗಳು ಕೇಳಿಬರ್ತಾ ಇರುವಂಥದ್ದು. ಭಿನ್ನಮತ ಒಂದು ಕಡೆಯಲ್ಲಿ ಲಾಭ ತರುತ್ತೆ ಅನ್ನುವಂಥದ್ದು. ಅದಕ್ಕೆಲ್ಲದಕ್ಕೂ ತೆರೆ ಎಳೆದಿರುವಂಥ ಮಾತುಗಳು ಇದು ಭರತ್ ಅವರದ್ದು. ಎಸ್, ಇದು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀವು ಗಮನಿಸಬಹುದು. ಉತ್ತರ ಕ್ಷೇತ್ರದ ಎಲ್ಲ ಕ್ಷೇತ್ರಗಳ ಮತದಾರರು ಏನಂತಾರೆ ಅದೆಲ್ಲವನ್ನು ನಿಮ್ಮ ಮುಂದೆ ಇಡ್ತೇನೆ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣದ ಈ ಒಂದು ವಾರ್ಡ್ ನಂಬರ್ 32ರ ಬೂತ್ ನಂಬರ್ 25ರ ಒಟ್ಟು ಕಾರ್ಯಕರ್ತರುಗಳು ಪದಾಧಿಕಾರಿಗಳು ಸೇರಿಕೊಂಡು ಈ ಒಂದು ವಾರ್ಡಿನ ಮಹಾನಗರ ಪಾಲಿಕೆಯ ಸದಸ್ಯರಾದ ರೂಪಾಣಿ ಬೆಂಗರವರ ನೇತೃತ್ವದಲ್ಲಿ ಮತ್ತು ಶಕ್ತಿ ಕೇಂದ್ರದ ಸಂಚಾಲಕರಾದ ಗಿರೀಶ್ ಕೊಟ್ಟಾರಿ ಅವರು, ರಿತೇಶ್ ದಾಸ್ ಅವರು, ಹಾಗೆ ಎಲ್ಲ ಪ್ರಮುಖ ಕಾರ್ಯಕರ್ತ ಬಂಧುಗಳನ್ನು ಸೇರಿಸಿಕೊಂಡು ಈ ಪ್ರದೇಶದ ಪ್ರತಿಯೊಂದು ಮನೆಗಳಿಗೆ ಹೋಗಿ ಮತವನ್ನು ಯಾಚನೆ ಮಾಡ್ತಾಯಿದ್ದಾರೆ. ಮೊನ್ನೆಯಿಂದ ಚುನಾವಣೆ ಘೋಷಣೆ ಆದಿಂದ ಇವತ್ತಿನ ತನಕ ನಿರಂತರವಾಗಿ ಎಲ್ಲ ಕಾರ್ಯಕರ್ತರುಗಳು ನಿರಂತರವಾಗಿ ಮತವನ್ನು ಯಾಚನೆ ಮಾಡ್ತಾಯಿದ್ದಾರೆ. ಎಲ್ಲ ಮನೆಗಳಲ್ಲಿ ಭಾಳಷ್ಟು ಭಾರತೀಯ ಜನತಾ ಪಾರ್ಟಿಯ ಪೂರಕವಾದ ವಾತಾವರಣಗಳು ಕಾಣ್ತಾ ಇದೆ. ಎಲ್ಲರಿಗೂ ಕೂಡ ಬದಲಾವಣೆ ಆಗಬೇಕು ಮತ್ತು ನರೇಂದ್ರ ಮೋದಿಯವರ ಎಲ್ಲ ಆಡಳಿತ ಇರ್ಬೋದು ಮತ್ತು ಅವರ ಒಟ್ಟು ದೇಶದ ಅಭಿವೃದ್ಧಿ ಅವರ ದೃಷ್ಟಿಕೋನವನ್ನು ಮೆಚ್ಚಿಕೊಳ್ತಾ ಇದೆ. ಈ ವರ್ಷ ಈ ಒಂದು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣದಲ್ಲಿ ಮತ್ತು ಕರ್ನಾಟಕದಲ್ಲಿ 100ಕ್ಕೆ 100 ನಾವು ವಿಜಯಿ ಸಾಧಿಸ್ತೀವಿ. ಇವತ್ತು ಪ್ರತಿಯೊಂದು ಮಂಗಳೂರಿನ ಪರಿಸರದಲ್ಲಿ ಹಲವಾರು ಕಾಂಗ್ರೆಸ್ನ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಗೆ ಬರ್ತಾರೆ. ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ಕಾರ್ಯವೈಖರಿ ಮತ್ತು ಅವರು ಒಟ್ಟು ಅಭಿವೃದ್ಧಿಯ ಪಥದಲ್ಲಿ ಅವರು ನಮ್ಮ ದೇಶವನ್ನು ಮುನ್ನಡೆಸ್ತಿರುವಂಥದ್ದು ಮತ್ತು ಸಿದ್ದರಾಮಯ್ಯ ಸರ್ಕಾರ ಇಡೀ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋದದ್ದು ಮತ್ತು ಮಂಗಳೂರು ಮಹಾನಗರ ಪಾಲಿಕೆ ಕೂಡ ವೈಫಲ್ಯನ ಕಂಡದ್ದು ಇದೆಲ್ಲರಿಂದ ಬೇಸತ್ತು ಭಾರತೀಯ ಜನತಾ ಪಾರ್ಟಿಗೆ ಕಾಂಗ್ರೆಸ್ ನಾಯಕರು, ಕಾರ್ಯಕರ್ತರು, ಪದಾಧಿಕಾರಿಗಳ ದಂಡೆ ಆಗಮಿಸ್ತಾ ಇದೆ. ಈಗ ಮೊನ್ನೆ ಒಂದು 75 ಜನ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷಕ್ಕೆ ಸೇರಿದರೆ ನಿನ್ನೆಲ್ಲ ಮೊನ್ನೆ ಇನ್ನೊಂದು 40 ಜನ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದರು. ನಿನ್ನೆ ಮಾರ್ನಮಿ ಘಟ್ಟದಲ್ಲಿ ಏನು
ಅಲ್ಪಸಂಖ್ಯಾತರು 25ರಿಂದ 50 ಜನರು ಅಲ್ಪಸಂಖ್ಯಾತರು ಭಾರತೀಯ ಜನತಾ ಪಾರ್ಟಿಗೆ ಸೇರಿದರು. ಅದರ ನಂತರ ಇವತ್ತು ಕರೋಡಿ ನಾಗೋರಿಯಲ್ಲಿ ಇವತ್ತು ಕಾರ್ನರ್ ಮೀಟಿಂಗ್ನಲ್ಲಿ ಇವತ್ತು ಕೂಡ ಒಂದು 10-25 ಜನರು ಅಲ್ಲಿಯ ಪರಿಸರದವರು ಕಾಂಗ್ರೆಸ್ಸನ್ನು ಬಿಟ್ಟು ಭಾರತೀಯ ಜನತಾ ಪಾರ್ಟಿ. ನಾಳೆ ಕೂಡ ಕೆಲವು ಅದೇ ಮಂಗಳೂರು ಮಹಾನಗರ ಪಾಲಿಕೆ ಕೆಲವು ವಾರ್ಡ್ಗಳಿಂದ ಪ್ರಮುಖ ಕಾಂಗ್ರೆಸ್ನ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಗೆ ಬರ್ತಾರೆ. ಇವಾಗ ನಾವು ನೋಡ್ತಾ ಇರುವಾಗ ಚುನಾವಣೆ ಹತ್ತಿರ ಬರ್ತಾ ಇರುವಾಗ ಕಾಂಗ್ರೆಸ್ನಲ್ಲಿ ನನಗೆ ಕಾಣ್ತದೆ ಖಾಲಿ KR ಲೋಕವರು ಮಾತ್ರ ಉಳಿತಾರೆ. ಇದು ಭಾರತೀಯ ಜನತಾ ಪಾರ್ಟಿಗೆ ಇನ್ನಷ್ಟು ಗೆಲುವಿಗೆ ಪುಷ್ಟಿ ಕೊಟ್ಟಂತಾಗ್ತದೆ, ಶಕ್ತಿ ಕೊಟ್ಟಂತಾಗ್ತದೆ. ಎಲ್ಲ ಕಾರ್ಯಕರ್ತರ ಪರಿಶ್ರಮದಿಂದ ಇವತ್ತು ಹಗಲಿನಿಂದ ಸಾಯಂಕಾಲ ತನಕ ಈ ಒಂದು ತಮ್ಮ ದಿನನಿತ್ಯದ ಬಿಡುವಿಲ್ಲದ ಸಂದರ್ಭದಲ್ಲಿ ತಮ್ಮ ವೃತ್ತಿ ಜೀವನದ ಬಹಳಷ್ಟು ಕೆಲಸಗಳಿದ್ದರೂ ಕೂಡ ಎಲ್ಲ ಕಾರ್ಯಕರ್ತರು ಪಾರ್ಟಿಯ ಮೇಲೆ ಒಂದು ವಿಶ್ವಾಸದಲ್ಲಿ ರೀತಿಯಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಮೆಚ್ಚಿಕೊಂಡು ಮತ್ತು ಮನೆ ಮನೆಗಳಿಗೆ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ, ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಭಾಳ ಹಗಲು ರಾತ್ರಿ ಕಾರ್ಯಕರ್ತರು ದುಡಿತಾ ಇದ್ದಾರೆ. ಈ ಕಾರ್ಯಕರ್ತರೇ ಪಕ್ಷದ ಜೀವಾಳ. ಇನ್ನೊಂದು ಮನೆ ಮನೆಗಳಿಗೆ ಹೋದಾಗ ಒಂದು ಕಾರ್ಯಕರ್ತರಿಗೆ ಆ ಮನೆಯಲ್ಲಿ ಸಿಕ್ಕುವಂಥ ಒಂದು ಏನು ಆತಿಥ್ಯವನ್ನು ನೋಡಿದರೆ ಭಾಳಷ್ಟು ಮನಸ್ಸಿಗೆ ಕಾರ್ಯಕರ್ತರಿಗೂ ಕೂಡ ನಮಗೆಲ್ಲರಿಗೂ ಸಂತೋಷವನ್ನು ಕಾಣ್ತದೆ. ಈಗ ಹಲವಾರು ಫ್ಲ್ಯಾಟ್ಗಳಲ್ಲಿ ನಾವೀಗ ಹೋಗಿ ಬಂದು ಈ ಪರಿಸರದ ಫ್ಲ್ಯಾಟ್ಗಳಲ್ಲಿ ಹೋಗುವಾಗ ಅಲ್ಲಿಯ ಮನೆಯಲ್ಲಿರುವ ಮನೆಯ ಏನು ಮತದಾರರು ಅವರು ಕೆಲವರು ದೇವರ ಪ್ರಸಾದವನ್ನು ಕೊಡ್ತಾರೆ, ಕೆಲವರು ಅವರು ಚಹಾ ಪಾನೀಯದ ವ್ಯವಸ್ಥೆಗಳನ್ನು ನೀವು ಕುಡಿಲೇಬೇಕು, ನೀವು ಇಡೀ ದಿನದಿಂದ ಸಾಯಂಕಾಲ ತನಕ ಪಕ್ಷಕ್ಕಾಗಿ ದುಡಿತೀರಿ, ಹಾಗಾಗಿ ನಮ್ಮದೊಂದು ಕೊಡುಗೆ ಅಂತ ಹೇಳೋ ದೃಷ್ಟಿಯಲ್ಲಿ ಒಂದು ಭಾವನಾತ್ಮಕವಾಗಿ ಅವರೆಲ್ಲ ಕೊಡ್ತಾ ಇದ್ದಾರೆ. ಇದೆಲ್ಲವೂ ನಮಗೆ ಏನು ಕಾಣ್ತಾ ಇದೆ ಅಂತ ಹೇಳಿದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯಲ್ಲಿ ಮನೆಗಳಿಗೆ ಹೋದಾಗ ಜನರ ಸ್ಪಂದನೆ ಇತ್ತು, ಅದೇ ರೀತಿಯ ಸ್ಪಂದನೆಗಳು ನಮಗೆ ಈಗ ಕಾಣ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಮಂಗಳೂರಿನ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರಿಂದ ಹಿಡಿದು ಕಾರ್ಯಕರ್ತರ ತನಕ ಒಟ್ಟಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿಕೊಡುವಂಥ ಒಂದು ವಿಶ್ವಾಸವನ್ನು ಇದೆ. ಮತ್ತು ನಾನು ಈಗಾಗಲೇ ಹೇಳಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ನಾವು ಗೆದ್ದಾಗಿದೆ. ನಮಗೆ ಗೆಲುವಿನ ಅಂತರಗಳು ಎಷ್ಟು ಅಂತ ಹೇಳೋ ದೃಷ್ಟಿಯಲ್ಲಿ ನಮಗೆ ಮೇ 15ಕ್ಕೆ ನೋಡಬೇಕಾಗಿದೆ. ಯಾಕೆ ಅಂತ ಹೇಳಿದರೆ ನಿರಂತರವಾಗಿ ಮನೆಗಳಿಗೆ ಸಂಪರ್ಕ ಮಾಡುವಾಗ ಕೊಡುವಂಥ ಏನು ಭಾರತೀಯ ಜನತಾ ಪಾರ್ಟಿಗೆ ಅವರು ಜನರ ಒಂದು ಒಟ್ಟು ಅವರು ಕೊಡುವಂಥ ಪ್ರೀತಿ ನೋಡಿದರೆ ನಮಗೆ ಗೊತ್ತಾಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಮಂಗಳೂರು ಕ್ಷೇತ್ರದಲ್ಲಿ ಗೆದ್ದಾಗಿದೆ. ಧನ್ಯವಾದ. ವಿಶೇಷವಾಗಿ ನಮ್ಮ BJP ಅಭ್ಯರ್ಥಿ ವೇದವ್ಯಾಸ ಕಾಮತ್ ಅವರು ನಮ್ಮ ಈ ವಾರ್ಡಿಗೆ ಮನೆ ಭೇಟಿಗಾಗಿ ಬಂದಿದ್ದಾರೆ. ಸರಿಸುಮಾರು ಇವತ್ತು 75ಕ್ಕೂ ಮಿಕ್ಕ ಕಾರ್ಯಕರ್ತರು ನಾವು ಇಲ್ಲಿ ಸೇರಿದ್ದೇವೆ. ಬಹುಶಃ ಮನೆ ಭೇಟಿಗೆ ಹೋದಾಗ ಪ್ರತಿ ಮನೆಯಲ್ಲಿ ಕೂಡ ಇವತ್ತು ನಿಮ್ಮ ಜೊತೆ ನಾವು ಇದ್ದೇವೆ, ಖಂಡಿತವಾಗಿ ಈ ಬಾರಿ BJP ನಮ್ಮ ನಗರದಲ್ಲಿ ಗೆದ್ದು ಬರ್ತದೆ, ನಮ್ಮ ಅಭ್ಯರ್ಥಿ ವೇದವ್ಯಾಸರು ಕೂಡ ಬಹಳ ಅಂತರ ಮತಗಳಿಂದ ಗೆದ್ದು ಬರ್ತಾರೆ ಎಂಬ ಆಶ್ವಾಸನೆಯೊಂದಿಗೆ ಎಲ್ಲರೂ ಕೂಡ ನಮಗೆ ಪ್ರೋತ್ಸಾಹ ಇದು ನಮಗೆ ಬೆಂಬಲವನ್ನು ನೀಡಿದ್ದಾರೆ. ಹಾಗಾಗಿ ಇವತ್ತು ಆರಂಭದಲ್ಲಿ ನಾವು ನಮ್ಮ ಈ ನಂತೂರು ಭಾಗದ ಹೊರಗಜ್ಜ ದೇವರ ಏನು ಇವತ್ತು ಬ್ರಹ್ಮ ಕಲಶೋತ್ಸವ ಇವತ್ತು ಪೂಜೆ ಇತ್ತು, ಆ ಮುಖ್ಯನ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಮ್ಮ ಅಭ್ಯರ್ಥಿ ಅಲ್ಲಿಂದ ಹೊರಟು ಇದೀಗ ನಾವು ಬಬ್ಬುಸ್ವಾಮಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಮ್ಮ ವೇದವ್ಯಾಸ ಕಾಮತ್ ಅವರು ಬಹು ಮತಗಳಿಂದ ಆಯ್ಕೆಯಾಗಿ ಬರಬೇಕು, ಅವರಿಗೂ ಕೂಡ ಈ ಮಂಗಳೂರು ನಗರ ದಕ್ಷಿಣದಲ್ಲಿ ಶಾಸಕರಾಗಿ ಸೇವೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ನಾವೆಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ನಾನು ವಿನಂತಿಯನ್ನು ಮಾಡಿಕೊಡ್ತೀನಿ.
बोलो भारत माता की